ಸಸ್ಯ ಜಾತ್ರೆಯ ಸ್ಟಾಲ್ನ ವರದಿಯನ್ನು ಮಾಡುವಾಗ ಮತ್ತೊಮ್ಮೆ ಶ್ರೇಷ್ಠ ಚಾರಿತ್ರ್ಯ ನಿರ್ಮಾಣ ಪ್ರದರ್ಶನ ಅನ್ನುವಂಥ ಬುಕ್ಕು ಸೇಲ್ ಇರ್ಬೋದು, ಒಂದಷ್ಟು ಮಾಹಿತಿಗಳನ್ನು ಕೊಡುವಂಥದ್ದು ಇರ್ಬೋದು. ಬ್ರಹ್ಮಕುಮಾರೀಸ್ ತಪೋವನ ಯಲ್ಲಾಪುರ ಅವರ ತಂಡದಿಂದ ಇಲ್ಲೊಂದು ಸ್ಟಾಲ್ ಹಾಕಲಾಗಿದೆ. ಉತ್ಸಾಹಿಯಾಗು, ಅದರ ದುಡುಕಬೇಡ, ಕರುಣೆ ತೋರು, ಆದರೆ ಮೋಸ ಹೋಗಬೇಡ ಅನ್ನುವಂಥ ವಿಶೇಷವಾದಂಥ ಸಂದೇಶಗಳನ್ನು ತಾರುವಂಥದ್ದು. ಅದ್ರ ಜೊತೆಗೆ ಆಕ್ಯುಪಂಕ್ಚರ್ ಬಾಡಿ ಮಸಾಜರ್ ಕೂಡ ಇಲ್ಲಿದ್ದಾರೆ ನೋಡಿ. ಬಾಡಿ ಮಸಾಜ್ ಮಾಡ್ತಾಯಿದ್ದಾರೆ, ಹೇಗಾಗ್ತಾರೆ ನೋಡುವ. ಅವ್ರ ಹತ್ರ ಒಂದು ಹೊಸ ಲವಲವಿಕೆ ಇದೆ, ಅಂದರೆ ಬಾಡಿ ಮಸಾಜ್ ಮಾಡುವಾಗ ಹೊಸ ಲವಲವಿಕೆಯಿಂದ ಅವರು ಬಾಡಿ ಮಸಾಜನ್ನು ಮಾಡಿಸ್ತಾ ಇದ್ದಾರೆ. ಸರ್, ಹೇಗಾಗ್ತಾ ಉಂಟು ಸರ್? ಭಾಳ ಖುಷಿ ಆಗ್ತಾ ಇದೆ. ಎಲ್ಲ ಒಂಥರ ಇದೆಲ್ಲ ನರಗಳೆಲ್ಲ ಓಪನ್ ಆಗ್ತಾ ಇದೆ. ಹೌದಾ? ಖುಷಿ ಆಗ್ತಾ ಉಂಟು ಸರ್. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಸರ್ ಇದು. ಹೌದು ಸರ್. ಇದೀಗ ಎಂತ ಡೆಮೋನಾ? ಹೌದು ಸರ್, ಡೆಮೋ ಮಾಡಿ ಇಲ್ಲಿ ಮಾಡಿ. ವಾಪ ಇದು ಒಳ್ಳೇದಾಗ್ತಾ ಉಂಟು, ಭಾರಿ ಖುಷಿ ಆಗ್ತಾ ಉಂಟು ನೋಡಿ. ಇಲ್ಲಿ ಎಡೀಕ ಇದು ನೋಡಿ. ಹೌದೌದು, ಕರೆಕ್ಟ್. ಸಾಕು. ಈ ಕ್ಯಾಂಪ್ಕೋ ಲಿಮಿಟೆಡ್, ಕ್ಯಾಂಪ್ಕೋದವ್ರದ್ದು ಕೂಡ ಸ್ಟಾಲ್ ಇದೆ ನಿಮಗೆ. ನಮ್ಮ ಊರಿನ ನಮ್ಮ ಹೆಮ್ಮೆ ಇದು ಕ್ಯಾಂಪ್ಕೋ. ಅಡಿಕೆಯ ಬೇರೆ ಬೇರೆ ಪ್ರಾಡಕ್ಟ್ಗಳು, ಬಹಳಷ್ಟು ಪ್ರಾಡಕ್ಟ್ಗಳನ್ನು ಇಲ್ಲಿ ನೀವು ತೆಗೆದುಕೊಳ್ಬೋದು. ಅದ್ರ ಜೊತೆಗೆ BK ಮಲ್ಟಿಪ್ಲೆಕ್ಸ್ ಟ್ರೈಸೈಕಲ್ ಅಡಿಕೆ ಮರ ಏರುವ ಯಂತ್ರವನ್ನು ನಿಮಗೆ ತೋರಿಸ್ತಿದ್ದೀವಿ. ಅದನ್ನು ಮರ ಏರುವುದು ಹೇಗೆ ಅಂತಲೂ ಕೂಡ ತೋರಿಸ್ತಾ ಇದ್ದೀವಿ. ಭಾಳ ವಿಶೇಷವಾಗಿ ಮರ ಏರ್ತಾರೆ ನೋಡಿ. ಸೇಫ್ಟಿ ಮಾಡಿಕೊಂಡು ಮರ ಏರುವಂತಹ ಒಂದು ವ್ಯವಸ್ಥೆ ನೋಡಿ. ಸೈಕಲ್ ಚೈನ್ಗಳನ್ನೆಲ್ಲ ಬಳಸಿ, ಬೈಕ್ ಚೈನ್ ಬಳಸಿಕೊಂಡು ಮಾಡಿರುವಂಥದ್ದು ಮರ ಏರುವುದು. ವಿಶೇಷವಾಗಿ ಅಡಿಕೆ ಮರ ಏರುವಂಥದ್ದು ನೋಡಿ. ಹೀಗೆ ಮರ ಏರುವುದು ನೋಡು, ಅವರು ಏರ್ತಾರೆ ಈಗ ನೋಡಿ. ಭಾರಿ ಸುಲಭವಾಗಿ ಮರ ಏರ್ಬೋದು. ನೀವು ಸಹ ಅಡಿಕೆ ಮರಕ್ಕೆ ಹತ್ತಬೋದು ಇನ್ನು ಮುಂದೆ ಇದನ್ನು ತೆಗೆದುಕೊಂಡ್ರೆ. ಹೇಗುಂಟು ಡಿಮ್ಯಾಂಡ್? ಹೇಗುಂಟು ಡಿಮ್ಯಾಂಡ್? ತೊಂದರೆ ಇಲ್ಲ, ಕೇಳ್ತಾ ಇದ್ದಾರೆ ಎಲ್ಲರೂ. ಹೌದೌದು, ಕೇಳ್ತಾ ಇದ್ದಾರೆ. ನೋಡಿ, ಸುಲಭದಲ್ಲಿ ನೋಡಿ ಹತ್ತುತ್ತಾ ಇದ್ದಾರೆ. ರೊಟೇಷನ್ ಹೇಗೆ ಬೇಕಾದರೆ ಹಾಗೆ ಆಗ್ಬೋದು. ರೊಟೇಷನ್ ಅದು ಅಡಿಕೆ ಮರದ ವಿಶೇಷ, ಈ ಯಂತ್ರದ ವಿಶೇಷ. ಹೊಗೆ ರಹಿತ ಮ್ಯಾಜಿಕ್ ಸ್ಟವ್, ಕಟ್ಟಿಗೆ ಒಲೆ. ಈ ಒಲೆಗೂ ಕೂಡ ಭಾಳ ಡಿಮ್ಯಾಂಡ್ ಇದೆ ನೋಡಿ. ಹೊಗೆ ರಹಿತ ನೋಡಿ, ಹೊಗೆ ರಹಿತ ಮ್ಯಾಜಿಕ್. ಆಯಿತು. ಅದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆ ತೆಂಗು ರೈತ ಉತ್ಪಾದಕರ ಕಂಪನಿ ನಿಯಮಿತದಿಂದ ತೆಂಗು ಉತ್ಪನ್ನಗಳ, ತೆಂಗಿನ ಹಾಲಿನ ಪರಿಶುದ್ಧ ಎಣ್ಣೆ ಮತ್ತು ಬೇರೆ ಬೇರೆ ಐಟಮ್ಗಳು, ಉಪ್ಪಿನಕಾಯಿ, ಬೇರೆ ಬೇರೆ ಐಟಮ್ಗಳು ತೆಂಗಿಂದೆ ಎಲ್ಲವೂ ಕೂಡ ಇದ್ದಾವೆ ಇಲ್ಲಿ. ಭಾಳ ವಿಶೇಷವಾಗಿ ತಯಾರಿಕೆ ಆಗಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ತೆಂಗು ರೈತ ಉತ್ಪಾದಕರ ಕಂಪನಿ ನಿಯಮಿತ. ನೀವು ಭೇಟಿ ಕೊಡುವಾಗ ಈ ಎಲ್ಲ ಶಾಪ್ಗಳಿಗೆ ಭೇಟಿ ಕೊಡ್ಬೋದು. ಅದರ ಜೊತೆಗೆ ಮತ್ತೊಂದು ಕಡೆಗೆ ಹೋಗ್ತಾ ಇದ್ವಿ. ಬ್ಯಾಗ್ ಅಂಗಡಿ ಇದೆ. ಬ್ಯಾಗ್ ಫಿಕ್ಸೆಡ್ ರೇಟ್ 200 ರೂಪಾಯಿ ಅಂತ ನೋಡಿ. ಅಲ್ಲಿ ಬ್ಯಾಗ್ ಅಂಗಡಿ ಇದೆ. ಇನ್ನೊಂದು ನ್ಯಾಚುರಲ್ ಸೋಡಾ ಸರಬತ್ತಿನ ಅಂಗಡಿ ಇದೆ. ಬಲೆ ಅಂತ ಹೋದ ಕೂಡಲೇ ಬಲೆ ಅಂತ ಕರೀತಾರೆ. ಬರೋದು ನಾವು ವರದಿಗೆ ಅಂತ ಗೊತ್ತಿಲ್ಲ ಅವರಿಗೆ. ನ್ಯಾಚುರಲ್ ಸೋಡಾ ಸರಬತ್ತಿನ ಅಂಗಡಿ. ಅದರ ಜೊತೆಗೆ ಫ್ಯಾನ್ಸಿ ಐಟಮ್ನ ಅಂಗಡಿಗಳಿದ್ದಾವೆ. ಜೊತೆಗೆ ಜ್ಯೂಸ್ ಮಾಡುವಂಥದ್ದು. ಲೈಮ್ ಜ್ಯೂಸ್, ಆರೆಂಜ್ ಜ್ಯೂಸ್ ಮತ್ತು ಮುಸುಂಬಿ ಜ್ಯೂಸ್ ಭಾಳ ಸಿಂಪಲಾಗಿ ಮಾಡ್ಬೋದು ಅಂತ. ಅದ್ರ ಜೊತೆಗೆ ಜಲ ಜೀವನ್ ಮಿಷನ್ ಯೋಜನೆ, ಗ್ರಾಮೀಣ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ನೀರು ನೈರ್ಮಲ್ಯ ಇಲಾಖೆ, ದಾಖಲೆ ಜಿಲ್ಲಾ ಪಂಚಾಯತ್ನ ಜಲ ಜೀವನ್ ಮಿಷನ್ ಯೋಜನೆಯ ಒಂದು ಸ್ಟಾಲ್ ಇದೆ. ಆನಂತರ ಫ್ಯಾನ್ಸಿ ಇದೆ. ಜೊತೆಗೆ ಆಶೀರ್ವಾದ ಸ್ಕೇಲ್ನವರದ್ದು ಒಂದಿದೆ. ಅದ್ರ ಜೊತೆಗೆ ಯಶಸ್ವಿ ನರ್ಸರಿ, ಈ ನರ್ಸರಿಯಲ್ಲೂ ಕೂಡ ಬಹಳ ಕೊರಂಗು ಕೆಮ್ಮಿಂಜೆ ಪುತ್ತೂರು, ಈ ನರ್ಸರಿಯಲ್ಲೂ ಕೂಡ ಬಹಳ ವಿಶೇಷವಾದಂತಹ ಗಿಡಗಳನ್ನು ಇಲ್ಲಿ ಇಡಲಾಗಿದೆ. ಅದರ ಜೊತೆಗೆ ಪಿಂಗಾರ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿಯ ಒಂದು ಸ್ಟಾಲ್ ಇದೆ. ಇಲ್ಲಿಯೂ ಕೂಡ ಬೇರೆ ಬೇರೆ ಐಟಮ್ಗಳನ್ನು ಇಲ್ಲಿ ಮಾರಾಟ ಮಾಡಲಾಗ್ತದೆ. ಪ್ರಶಸ್ತಿ ಮತ್ತು ಇದು ನಿತ್ಯ ಫುಡ್ ಪ್ರಾಡಕ್ಟ್ಸ್ನ ಅಥವಾ ನಿಧಿ ಫುಡ್ ಪ್ರಾಡಕ್ಟ್ಸ್, ಇಲ್ಲಿನ ಬೇರೆ ಬೇರೆ ಫುಡ್ ಪ್ರಾಡಕ್ಟ್ಸ್, ಕುಕ್ಕೀಸ್ ಇರ್ಬೋದು, ರಾಗಿ ಕುಕ್ಕೀಸ್, ಅಗಸೆ ಬೀಜ, ಬೇರೆ ಬೇರೆ ಐಟಮ್ಗಳನ್ನು ಇಲ್ಲಿ ಮಾರಾಟಕ್ಕೆ ಇಡಲಾಗಿದೆ. ಜಾಕ್ ಫ್ರೂಟ್ ಸೀಡ್ನ ಕುಕ್ಕಿ,
ಫಸ್ಟ್ ಟೈಮ್ ಬಂದಿರೋದಂತೆ, ಭಾರಿ ಚಂದ ಇದೆ ಅಂತ ಹೇಳ್ತಾ ಇದ್ದಾರೆ. ಹೇಗುಂಟು? ಇದು ಭಾಳ ಚೆನ್ನಾಗಿದೆ. ಜಾಕ್ ಫ್ರೂಟ್ ಕುಕ್ಕೀಸ್ ಚೆನ್ನಾಗಿದೆ. ಮತ್ತು ನಾವು ಸಿರಿಧಾನ್ಯದ ಕುಕ್ಕೀಸ್ ಕೂಡ ಬಿಡುಗಡೆ ಮಾಡಿದ್ದೇವೆ ಈಗ. ಸಿರಿಧಾನ್ಯದ ಹೊಸದಾಗಿ ಸಿರಿಧಾನ್ಯದ ಕುಕ್ಕಿ, ಇದು ಮೈದಾ ಯಾವುದು ಯೂಸ್ ಮಾಡೋದಿಲ್ಲ. ಈ ರಾಗಿ ಕುಕ್ಕೀಸ್ ಮತ್ತು ಸಿರಿಧಾನ್ಯದ್ದು ಮತ್ತು ಹಲಸಿನ ಬೀಜದ್ದು, ಇದಕ್ಕೆ ಯಾವುದಕ್ಕೂ ನಾವು ಮೈದಾ ಯೂಸ್ ಮಾಡೋದಿಲ್ಲ. ಯಾವುದೇ ಪ್ರಿಸರ್ವೇಟಿವನ್ನು ಯೂಸ್ ಮಾಡದೆ ನ್ಯಾಚುರಲ್ ಆಗಿ ನಾವೇ ಈ ಫ್ಲೋರ್ಗಳನ್ನು ಮಾಡಿಕೊಂಡು ನಾವು ಯೂಸ್ ಮಾಡುವಂಥದ್ದು. ಇದು ಆರೋಗ್ಯ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೇವೆ. ಭಾಳ ಒಳ್ಳೆಯ ಆಹಾರ ಉತ್ಪನ್ನ ಇದು. ಮೈದಾ ಯೂಸ್ ಮಾಡೋದಿಲ್ಲ ಅನ್ನುವಂಥದ್ದು ಭಾಳ ವಿಶೇಷ. ಮೈದಾ ಯೂಸ್ ಮಾಡದೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಬೀಜ ಅಂದರೆ ಬೇರೆ ಬೇರೆ ಬೀಜಗಳನ್ನು ಇಲ್ಲಿ ಇಡಲಾಗಿದೆ. ಒಂದು ಪ್ಯಾಕೆಟ್ ತರಕಾರಿ ಬೀಜ ಕೇವಲ 35 ರೂಪಾಯಿಗೆ. 35 ರೂಪಾಯಿಗೆ ಇಲ್ಲಿ ತರಕಾರಿ ಬೀಜಗಳು ಸಿಗ್ತದೆ. ಅದ್ರ ಜೊತೆಗೆ ಪಾಟ್ಗಳು ನಿತ್ಯಾನಂದ ಆಗ್ರೋ ಪ್ಲಾಟ್ ನಂಬರ್ 16 KIDB ಮುಲ್ಕಿ ಮ್ಯಾಂಗ್ಳೂರು. ಅಂದರೆ ನೋಡಿ, ಇದೆಲ್ಲ ಇದರಲ್ಲಿ ಗಿಡ ನೆಡ್ಬೋದು. ಗಿಡ ನೆಡಲಿಕ್ಕೆ ಉಪಯೋಗಿಸಲ್ಪಡುವಂತಹ ಪಾಟ್ಗಳನ್ನು ಇಲ್ಲಿ ನೋಡ್ಬೋದು. ಇದಕ್ಕೂ ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಮ್ಯಾಂಡ್ ಇದೆ. ನೀವು ಹುಡುಕಿಕೊಂಡು ಬಂದ್ರ? ಹೌದು ಹೌದು ಸರ್. ಇದು ಬೇಕು ಅಂತ ಎಲ್ಲಿ ನೋಡಿದ್ರಿ? ನಾವು ಇಲ್ಲ ನೋಡಲಿಲ್ಲ, ಈಗ ನೋಡಿ ತಗೊಂಡು. ಮೇಡಮ್, ಹೇಗಿದೆ ರೆಸ್ಪಾನ್ಸ್? ಒಳ್ಳೇದಿದೆ ಸರ್, ಒಳ್ಳೇದಿದೆ, ಸಸಿ ಜಾತ್ರೆಯಲ್ಲಿ ಒಳ್ಳೆ ರೆಸ್ಪಾನ್ಸ್ ಆಗಿದೆ. ಒಳ್ಳೆಯದೆ. ನೋಡಿ, ಇಲ್ಲಿ ಇನ್ನೊಂದು ಹಿಡಿದು ಲ್ಯಾಡರ್ಸ್. ಈ ಲ್ಯಾಡರ್ಸ್ PRK ಲ್ಯಾಡರ್ಸ್ ಬಗ್ಗೆ ಆಗಲೇ ಹೇಳಿದ್ದೇವೆ ನಾವು. ಹೇಗಿದೆ ಲ್ಯಾಡರ್ಸ್ ಅನ್ನುವಂಥದ್ದನ್ನು ತೋರಿಸಿದ್ವಿ. ಅದ್ರ ಜೊತೆಗೆ ಫ್ಲೋರಾ ಫೋರ್ಟ್ನವರ ಬೇರೆ ಬೇರೆ ಗಿಡ ಇರುವಂಥ ಅಂಗಡಿಗಳನ್ನು ಕೂಡ ನಿಮಗೆ ತೋರಿಸಿದ್ವಿ. ಅದರ ಜೊತೆಗೆ ಪಕ್ಕದಲ್ಲಿ ಚಪ್ಪಲ್ನ ಅಂಗಡಿ ಇದ್ದಾವೆ. ಈಸಿ ಸ್ಕೇಲ್ಸ್ ಪುತ್ತೂರು ಸ್ಪ್ರೇ ಏರ್ ಗನ್. ಈಸಿ ಸ್ಕೇಲ್ಸ್ ಪುತ್ತೂರು ಅವರದೊಂದು ಶಾಪು, ಸ್ಕೇಲ್ ಇರುವಂಥದ್ದು. ಅದರ ಜೊತೆಗೆ ಈ ಒಂದು ಸ್ಟೋರಿಯ ಕೊನೆಯ ಶಾಪ್ ಇದು. ಸ್ಪ್ರೇ ಏರ್ ಗನ್, ಬೆಸ್ಟ್ ಕ್ವಾಲಿಟಿ ಸ್ಪ್ರೇ ಏರ್ ಗನ್ ಇದು. ಇದು ಇಡೀ ನಮ್ಮ ಈ ಒಂದು ಸ್ಟಾಲ್ನಲ್ಲಿ ಬಹಳ ಸದ್ದು ಮಾಡ್ತಿರುವಂಥ ಒಂದು ಸ್ಟಾಲ್. ನೋಡಿ ಅವರು ಕೊಡ್ತಾ ಇದ್ದಾರೆ. ಎಂತ ಮಾಡೋದು ನೀವು? ಹಾಂ, ಎದ್ದೇಳಿ. ಮಾಡಿ ಹಾಂ ನೋಡಿ, ಲೋಡ್ ಮಾಡಿದರು. ಹಾಂ, ಈಗ ನಿಮ್ಮ ಮನೆಯಲ್ಲಿ ಅಥವಾ ತೋಟದಲ್ಲಿ ತೆಂಗಿನ ಮರ ಎಲ್ಲಾರು ಇದ್ದರೆ, ತೋಟ ನಿಮ್ಮ ಗದ್ದೆ ತೋಟ ಅಥವಾ ತೆಂಗಿನ ಮರ ಇದ್ದರೆ, ನೀವು ಇದಕ್ಕೊಂದು 10-30 ಸಣ್ಣ ಸಣ್ಣ ಕಲ್ಲು ಹಾಕಬೇಕು. ಅದು 150 ಅಡಿ ಹೋಗುತ್ತೆ, 50 ಮೀಟ್ರು. ಹಾಗೆ ಕಲ್ಲು ಇಲ್ಲಿ ಹಾಕೋದಿಲ್ಲ, ಇಲ್ಲಿ ಅಂತ ಮಾಡ್ತೀರಿ? ಇಲ್ಲಿ ಖಾಲಿ ಅದೇ ಹೊಡೆದು ತೋರಿಸೋದು ನಿಮಗೆ. ಹಾಗೆ ನೋಡಿ, ಇದು ಹೇಗೆ ಹೊಡಿತಾರೆ ಅಂತ. ಮಂಗಗಳನ್ನೆಲ್ಲ ಹೊಡಿಸಲಿಕ್ಕೆ ಬಹಳ ಉಪಯುಕ್ತವಾದಂತಹ ಯಂತ್ರ. ಸರ್, ಈ ಗನ್ನನ್ನು ಸ್ಪ್ರೇ ಹಾಕೋ ಮೊದಲು ಒಂದು ಸ್ಪ್ರೇ ಕೊಡ್ತೇವೆ ನಾವು ಫ್ರೀ. ಇದು ಎಲ್ಲಿ ಸಿಗೋದಿಲ್ಲ ಮಾತ್ರ, ನಮಗೆ ಕಾಂಟ್ಯಾಕ್ಟ್ ಆಗಬೇಕು. 300 ಶಾರ್ಟ್ ಬರ್ತೈತೆ, ಅದು ಫ್ರೀ ಕೊಡ್ತೇವೆ ನಾವು. ಇದು ಒಂದೇ ಟೆಕ್ನಿಕ್ ಇದರಲ್ಲಿ ಇರೋದು, ಹಾಕೋದು ನೋಡಿ. ಇಷ್ಟೇ ಹಾಕಬೇಕು, ನೀವು ಜಾಸ್ತಿ ಹಾಕ್ಲಿಕ್ಕಿಲ್ಲ. ನೋಡಿ ಇಷ್ಟೇ, ಅಷ್ಟೇ, ಜಸ್ಟ್ ಇಷ್ಟೇ ಹಾಕಬೇಕು. 2 ಪೆಟ್ಟು ಹೊಡಿಬೇಕೀಗ. ಹೊಡೆದು ಪೈಪ್ ಹಾಕಬೇಕು. ಕಲ್ಲು ಬೇಕಾದ್ರೆ ನಿಮ್ಮ ತೋಟದಲ್ಲಿ, ಗದ್ದೆಯಲ್ಲಿ ಅಥವಾ ತೆಂಗಿನ ಮರದಲ್ಲಿ ಇಲ್ಲಿ ಬೇಡ, ಇಲ್ಲಿ ತಗೊಳ್ಬೇಕು. ಇದನ್ನು ಡೆಮೋ ಮಾಡುವ ಕ್ರಮ ಭಾರಿ ಸುಲಭ ಉಂಟು. ಯಾರು ಲೇಡೀಸ್ ಮಾಡ್ಬೋದು, ಒಂದು 10 ವರ್ಷ ಮೇಲ್ಪಟ್ಟು ಮಕ್ಕಳು ಮಾಡ್ಬೋದು, ಮುದುಕರು ಮಾಡ್ಬೋದು, ಯಾರು ಮಾಡ್ಬೋದು. ತುದಿ ಬೆರಳಲ್ಲಿ ಇದನ್ನ ಒಳಗೆ ಒತ್ತಿರಿ ಸೈ ಪಟ್ ಅಂತ ಸೌಂಡ್ ಬರ್ತದೆ. ಆದರೆ ಇಲ್ಲಿ ಸೌಂಡ್ ಮಾಡೋಕೆ ಇಲ್ಲ, ಆಚೆ ಹೋಗಬೇಕು. ನೋಡಿ ಸರ್, ತುದಿ ಬೆರಳಲ್ಲಿ ಒತ್ತಬೇಕು. ನೋಡಿ, ಹೀಗೆ ಒತ್ತಿದರೆ ಆಗೋದಿಲ್ಲ, ಹೀಗೆ ಒತ್ತಿದ್ರೂ ಆಗೋದಿಲ್ಲ. ತುದಿ ಬೆರಳಲ್ಲಿ ಇದನ್ನ ಒಳಗೆ ಒತ್ತಬೇಕು. ಹೀಗೆ ನೋಡಿ, ಹೀಗೆ ನೋಡಿ ಹೇಗೆ ಸೌಂಡ್ ಬರ್ತದೆ ಅಂತ ನೋಡಿದ್ರಲ್ಲ. ಇದು ಈ ಸ್ಟಾಲ್ಗಳ ಮತ್ತೊಂದು ವರದಿ. ಬಹಳ ವಿಶೇಷವಾದಂತಹ ರೀತಿಯಲ್ಲಿ ಇವರಿಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಉಂಟು ಅಂತ ಅನಿಸುತ್ತೆ. ಯಾಕೆಂತಂದರೆ ಇವರ ಸೌಂಡಿಗೆ ಎಲ್ಲರೂ ಕೂಡ ಹುಡುಕಿಕೊಂಡು ಬರ್ತಾರೆ. ನಿಮ್ಮ ಊರು ಯಾವುದು? ಊರು ಹೆಬ್ರಿ ಹತ್ರ ಕಬ್ಬಿನಾಲೆ ಅಂತ ಹಳ್ಳಿಯವ್ರು ನೋಡಿ, ತೋಟದವರೇ. ನಾವು ಕರ್ನಾಟಕದಲ್ಲಿ ಎಲ್ಲ ಕಡೆ ತಿರುಗಿದೆ. ಸುತ್ತೂರಲ್ಲಿ ನಂಬರ್ 1 ಮಹಾರಾಜರಿಂದ ಪ್ರೈಸ್ ತೊಗೊಂಡೆ. ಅಲ್ಲಿ ನೋಡಿ, ಮಹಾರಾಜರ ಪ್ರೈಸ್ ಬಂದಿದೆ, ಅಲ್ಲಿ ಉಂಟು ಬೋರ್ಡ್. ಅಲ್ಲ, ಈಗ ಹೇಗೆ ಡಿಮ್ಯಾಂಡ್ ಉಂಟು? ಒಳ್ಳೆ ಡಿಮಾಂಡ್ ಉಂಟು ಇಲ್ಲಿ ಉಂಟು. ಇಲ್ಲಿ ಇವತ್ತು ಸರಿ ಸರ್. ಆದರೆ ಸರ್, ಇವತ್ತು ಬರ್ತಾರೆ, ಕ್ಯಾಶ್ ಗೀಚೆ ತಂದಿರೋದಿಲ್ಲ ಅವರು. ನಾಳೆ ಖಂಡಿತ ಬರ್ತೇವೆ ಅಂತ ಹೋಗ್ತಾರೆ ಕ್ಯಾಶ್ ತರಲಿಕ್ಕೆ. ಹಾಗೆ ನಾಳೆ ಬರ್ತಾರೆ. ಎಷ್ಟು ಇದಕ್ಕೆ? ಇದು 1600. ಎಲ್ಲ ಫುಲ್ ಸಟ್ಟೆ ಕೊಡ್ತೇವೆ. ಸ್ಪ್ರೇಗೆ ಎಲ್ಲ ಒಂದು ಫ್ರೀ ಕೊಡ್ತೇವೆ. 300 ಶಬ್ದ ಬರುವ ಸ್ಪ್ರೇ ಫ್ರೀ. ಪೈಪ್ ಗೀಪ್ ಎಲ್ಲ ಕೊಟ್ಬಿಡ್ತೇವೆ. ಹೌದು, ಪೈಪ್ ಗೀಪ್ ಎಲ್ಲ ಕೊಡ್ತಾರೆ. ಇದು ಒಂದು ಸ್ಟಾಲ್ಗಳ ಬಗ್ಗೆ ಮತ್ತೊಂದು ವರದಿ. ಯಶ್ವಿತ್ ಕಾಳೆಮನ್ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಪುತ್ತೂರು. ಹತ್ತೂರ ಒಡೆಯನ ನಾಡಿಗೆ ಕಾಲಿಟ್ಟಿದೆ ಕಾಟನ್ ಕಿಂಗ್.
ಬೇಸಿಗೆಯ ಬಿಸಿಗೆ ದೇಹವನ್ನ ಕೂಲ್ ಆಗಿರಿಸುವ ಕಾಟನ್ ಬಟ್ಟೆಗಳು ಇದೀಗ ನಿಮ್ಮೂರಿನಲ್ಲಿ. ದೇಶಾದ್ಯಂತ 230 ಶೋರೂಮ್ಗಳನ್ನು ಹೊಂದಿರುವ ಪುರುಷರ ರೆಡಿಮೇಡ್ ಉಡುಪುಗಳ ಸುಪ್ರಸಿದ್ಧ ಸಂಸ್ಥೆ. ಉತ್ತಮವಾದ ಆಂಟಿಸ್ಟೈನ್ ಹಾಗೂ ಬ್ರೀತ್ ಫ್ರೀ ಬಟ್ಟೆಗಳ ಅಪೂರ್ವ ಸಂಗ್ರಹ. ಗ್ರೌಂಡ್ ಫ್ಲೋರ್, ಜಿಎಲ್ ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಕಾಂಟ್ಯಾಕ್ಟ್ 08251 470 541. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.